ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮರ್ವಾಯಿ ಪುಂಡಿ ಮಾಡ್ತಿದ್ದೀನಿ. ಮರ್ವಾಯಿ ತಗೊಂಡಿದ್ದೀನಿ. ಇದರ 1 kg ಇದೆ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತಂದಿದ್ದೀನಿ, ತೊಳೆದು. ಒಂದು ಫುಲ್ಲು ನೈಟ್ ನೆನೆ ಇಟ್ಟಿದ್ದೀನಿ ಇದನ್ನು. ಇದರಲ್ಲಿ ಒಯ್ಗೆ ಎಲ್ಲ ಇರುತ್ತೆ, ಅದೆಲ್ಲ ಒಯ್ಲಿಕ್ಕೆ ನೆನೆ ಇಡಬೇಕು. ಮತ್ತು 4-5 ಸಲ ಇದನ್ನು ತೊಳಿಬೇಕು. ತೊಳೆದು ತಂದಿದ್ದೀನಿ ನಾನು. ಇದು ಬೆಲ್ತಿಗೆ ಅಕ್ಕಿ ತಗೊಂಡಿದ್ದೀನಿ. ಇದೆಲ್ಲ ಅರ್ಧ kg ಇದೆ. ಇದು 3-4 ಗಂಟೆ ನೆನೆ ಇಟ್ಟಿದ್ದೀನಿ. ನೆನೆ ಇಟ್ಟು ಚೆನ್ನಾಗಿ ತೊಳೆದು ತಂದಿದ್ದೀನಿ. ತೆಂಗಿನ ತುರಿ ಸ್ವಲ್ಪ ಇಷ್ಟ ಆಗಬೇಕು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೀಗ 3 ಸೇರಿಸಿ ರುಬ್ಬಿ ತರ್ತಿದ್ದೀನಿ. ಈ ಅಕ್ಕಿಯನ್ನು ರುಬ್ಬಿ ತಂದಿದ್ದೀನಿ. ಇದನ್ನೀಗ ಗಟ್ಟಿ ಮಾಡಬೇಕು ಸ್ವಲ್ಪ ಒಲೆಯಲ್ಲಿಟ್ಟು. ಈರುಳ್ಳಿ 2, ಕೆಂಪು ಮೆಣಸು 10-12 ತಗೊಂಡಿದ್ದೀನಿ. ಶುಂಠಿ ಸ್ವಲ್ಪ, ಹಸಿಮೆಣಸು 2 ತಗೊಂಡಿದ್ದೀನಿ ಕಟ್ ಮಾಡಿ. ಬೆಳ್ಳುಳ್ಳಿ 7-8 ತಗೊಂಡಿದ್ದೀನಿ. ಕೊತ್ತಂಬರಿ 1 ಟೇಬಲ್ ಸ್ಪೂನು, ಜೀರಿಗೆ 1 ಟೀ ಸ್ಪೂನು, ಮೆಂತ್ಯ 6-7, ಕರಿಮೆಣಸು 6 ತಗೊಂಡಿದ್ದೀನಿ. ಹುಣಸೆ ಹುಳಿ ಸ್ವಲ್ಪ ಎಷ್ಟು ತಗೊಂಡಿದ್ದೀನಿ. ಅರಶಿನ ಅರ್ಧ ಟೀ ಸ್ಪೂನು, ಚಕ್ಕೆ ಲವಂಗ ತಗೊಂಡಿದ್ದೀನಿ ಸ್ವಲ್ಪ, ಸಾಸಿವೆ ಅರ್ಧ ಟೀ ಸ್ಪೂನು, ತೆಂಗಿನೆಣ್ಣೆ 2 ಟೇಬಲ್ ಸ್ಪೂನು, ಕರಿಬೇವಿನ ಸೊಪ್ಪು 1 ಟೊಮೆಟೊ, ಕೊತ್ತಂಬರಿ ಸೊಪ್ಪು. ಬಾಣಲೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ, 1 ಟೇಬಲ್ ಸ್ಪೂನ್ ಆಗುವಷ್ಟು. ಮೆಂತ್ಯವನ್ನು ಹಾಕ್ತಿದ್ದೀನಿ, ಕರಿಮೆಣಸು, ಚಕ್ಕೆ ಲವಂಗ, ಸ್ವಲ್ಪ ಫ್ರೈ ಆಗಬೇಕು. ಜೀರಿಗೆ ಹಾಕ್ತಿದ್ದೀನಿ 1 ಟೀ ಸ್ಪೂನು, ಬೆಳ್ಳುಳ್ಳಿ ಹಾಕ್ತಿದ್ದೀನಿ, ಹಸಿಮೆಣಸು, ಶುಂಠಿ, ಎರಡು ಈರುಳ್ಳಿ ತಗೊಂಡಿದ್ದೀನಿ. 1 ಹಾಕ್ತಿದ್ದೀನಿ ಫ್ರೈ ಮಾಡಲಿಕ್ಕೆ. ಇದು ಚೆನ್ನಾಗಿ ಫ್ರೈ ಆಗಬೇಕಿದು, ಹಸಿ ವಾಸನೆ ಎಲ್ಲ ಹೋಗಬೇಕು. ಇದು ಫ್ರೈ ಆಯಿತು. ಇದಕ್ಕೆ ಈಗ ಕೆಂಪು ಮೆಣಸು ಹಾಕ್ತಿದ್ದೀನಿ. 12 ಮೆಣಸು ತಗೊಂಡಿದ್ದೀನಿ. ಖಾರ ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಬೋದು. ಚೆನ್ನಾಗಿ ಫ್ರೈ ಆಗಬೇಕಿದು. ಕೊತ್ತಂಬರಿ ಹಾಕ್ತಿದ್ದೀನಿ. ಇದು ಒಟ್ಟಿಗೆ ಫ್ರೈ ಆಗಬೇಕು. ಫ್ರೈ ಮಾಡಿ ಹಾಕಬೇಕು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮರ್ವಾಯಿ ಪುಂಡಿದ್ದು. ಎಲ್ಲ ಫ್ರೈ ಆಯ್ತು, ಇದು ಸಾಕು. ತೆಂಗಿನ ತುರಿ ತೆಕ್ಕೊಂಡಿದ್ದೀನಿ ಅರ್ಧದಷ್ಟು. ಇದನ್ನೆಲ್ಲ ಹಾಕ್ತಿದ್ದೀನಿ. ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಬೋದು ತೆಂಗಿನ ತುರಿಯನ್ನು. ನಾನು ಸ್ವಲ್ಪ ಮಾಡೋದು, ಹಾಗೆ ಸ್ವಲ್ಪ ತಗೊಂಡದ್ದು. ಈಗ ಸ್ವಲ್ಪ ಫ್ರೈ ಆಗಬೇಕಿದು. ಇದು ಚೆನ್ನಾಗಿ ಫ್ರೈ ಆಯಿತು. ಇದಕ್ಕೆ ಹುಣಸೆ ಹುಳಿಯನ್ನು ಹಾಕ್ತಿದ್ದೀನಿ, ಸ್ವಲ್ಪ ಅರಶಿನ ಹಾಕ್ತಿದ್ದೀನಿ. ಈಗ ಇದನ್ನೆಲ್ಲ ರುಬ್ಬಿ ತರ್ತಿದ್ದೀನಿ. ಈಗ ಅದೇ ಬಾಣಲೆಯನ್ನು ತೊಳೆದಿಟ್ಟಿದ್ದೀನಿ. ಪುನಃ ಸ್ವಲ್ಪ ತೆಂಗಿನೆಣ್ಣೆ ಹಾಕಿದ್ದೀನಿ. ಈಗ ಇಟ್ಟು ರುಬ್ಬಿ ತಂದಿದ್ದೀನಿ, ಅದನ್ನು ಹಾಕ್ತಿದ್ದೀನಿ. ಅದನ್ನು ಗಟ್ಟಿ ಮಾಡಬೇಕು, ಸ್ವಲ್ಪ ಪುಂಡಿ ಮಾಡಲಿಕ್ಕೆ. ಪುಂಡಿ ಹದ ಮಾಡಬೇಕು. ಇದು ಆಯಿತು, ಪುಂಡಿ ಅದಕ್ಕೆ ಬಂತು. ಈಗ ತೆಗಿತಾ ಇದ್ದೀನಿ ಇದನ್ನು. ಒಂದು ಪಾತ್ರೆ ಇಟ್ಟಿದ್ದೀನಿ, ಬಿಸಿ ಆಯಿತು. ಎಣ್ಣೆ ಹಾಕ್ತಿದ್ದೀನಿ 1 ಟೇಬಲ್ ಸ್ಪೂನು. ಒಟ್ಟಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ತಗೊಂಡಿದ್ದೀನಿ, ತೆಂಗಿನೆಣ್ಣೆ. ಎಣ್ಣೆ ಬಿಸಿ ಆಯಿತು. ಸಾಸಿವೆ ಹಾಕ್ತಿದ್ದೀನಿ. ಸಾಸಿವೆ ಸಿಡಿಬೇಕು. ಸಾಸಿವೆ ಸಿಡ್ದಾಯಿತು. ಜೀರಿಗೆ ಹಾಕ್ತಿದ್ದೀನಿ, ಕರಿಬೇವಿನ ಎಲೆ ಹಾಕ್ತಿದ್ದೀನಿ, ಈರುಳ್ಳಿ ಹಾಕ್ತಿದ್ದೀನಿ. ಒಂದು ರುಬ್ಬುವಾಗ ಹಾಕಿದ್ದೀನಿ. ಫ್ರೈ ಮಾಡಬೇಕು, ಸ್ವಲ್ಪ ಫ್ರೈ ಆಗಬೇಕಿದೆ.
ಈರುಳ್ಳಿ ಎಲ್ಲ ಫ್ರೈ ಆಯಿತು. ಈಗ ಟೊಮೆಟೊ ಹಾಕ್ತಿದ್ದೀನಿ. ಒಂದು ಟೊಮೆಟೊ ತಗೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹುಳಿ ಹಾಕ್ತಿದ್ದೀನಿ. ಅದಕ್ಕೆ ಒಂದೇ ಟೊಮೆಟೊ ತಗೊಂಡಿದ್ದೀನಿ. ಅದೇ ಹುಳಿ ಜಾಸ್ತಿ ಆಗುತ್ತೆ. ಫ್ರೈ ಆಯಿತು. ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ, 1 ಸ್ಪೂನ್ ಆಗುವಷ್ಟು. ಅರಶಿನ ಸ್ವಲ್ಪ ಹಾಕ್ತಿದ್ದೀನಿ, ಹಾಕಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆಯಿತು. ಈಗ ನೀರು ಹಾಕ್ತೀನಿ ಇದಕ್ಕೆ, 1 ಗ್ಲಾಸು. ಈಗ ಇದು ಕುದಿ ಬರಬೇಕು. ಮುಚ್ತಾ ಇದ್ದೀನಿ, ತೆಗಿತಾ ಇದ್ದೀನಿ. ಚೆನ್ನಾಗಿ ಕುದಿ ಬಂತು. ಈಗ ಮಾರುವೆಯನ್ನು ಇಡಿಯೇನೆ ಹಾಕ್ತಿದ್ದೀನಿ. ಇದನ್ನು ಕಟ್ ಮಾಡಿ ಹಾಕ್ತಾರೆ. ಕಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೆ ಇಡಿಯೇನೆ ಹಾಕ್ತಿದ್ದೀನಿ. ಕೆಲವು ಕಟ್ಟಾದದ್ದು ಇರುತ್ತೆ, ಅದನ್ನು ತೆಗೆದು ಬಿಸಾಡಬೇಕು, ಅದು ಹಾಲಾಗುತ್ತೆ. ಇದು ಹಾಲಾಗಿ ಎಲ್ಲ ಕ್ಲೀನ್ ಮಾಡಿ ತಂದಿದ್ದೀನಿ. ಇದನ್ನು ಹಾಕ್ತಿದ್ದೀನಿ. ಎಲ್ಲ ಮರ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಬೇಯಬೇಕು ಇದರಲ್ಲೇ ಬೇಯಲಿ. ಈಗ ನಾನು ಪುಂಡಿ ರೆಡಿ ಮಾಡ್ತಿದ್ದೀನಿ. ಮುಚ್ತಾ ಇದ್ದೀನಿ. ಹಿಟ್ಟು ರೆಡಿ ಮಾಡಿ ತಂದಿದ್ದೀನಿ. ಈಗ ಸಣ್ಣ ಸಣ್ಣ ಪುಂಡಿ ಮಾಡಬೇಕು. ಇದನ್ನು ಪುಂಡಿ ಮಾಡ್ತಿದ್ದೀನಿ ಸಣ್ಣ ಸಣ್ಣದು. ಮರ ಬೇಯ್ತಾ ಇದೆ. ಈಗ ಸಣ್ಣ ಸಣ್ಣ ಇಷ್ಟು ದೊಡ್ಡ ಪುಂಡಿ ಮಾಡಬೇಕು. ಸಣ್ಣ ಸಣ್ಣ ಪುಂಡಿ ಮಾಡಬೇಕು. ಅದು ಕೆಲವರು ಬೇಯಲಿಕ್ಕೆ ಇಡ್ತಾರೆ ಹಬೆಯಲ್ಲಿ, ಹಾಗೆ ಬೇಯಲಿಕ್ಕೆ ಇಡೋದಿಲ್ಲ. ನಾನು ಈಗೇನೆ ಹಾಕ್ತಿದ್ದೀನಿ. ಈಗ ಎಲ್ಲನೂ ಪುಂಡಿ ಮಾಡ್ತಿದ್ದೀನಿ. ಹೀಗೆ ಎಲ್ಲ ಪುಂಡಿ ಮಾಡಿ ಆಯಿತು. ಇದನ್ನು ಹಬೆಯಲ್ಲಿ ಬೇಯಿಸ್ತಾ ಇಲ್ಲ. ಈಗ ಮರುವೆ ಬೇಯ್ತಾ ಇದೆ. ಇದನ್ನು ಈಗ ಹಾಕ್ತಾ ಇದ್ದೀನಿ. ಈಗ ತೆಗಿತಾ ಇದ್ದೀನಿ. ಮರುವೆ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಈಗ ಈ ಪುಂಡಿಯನ್ನು ಹಾಕ್ತಿದ್ದೀನಿ. ಈಗ ಇದು ಬೇಯಬೇಕು ಇದರಲ್ಲಿ. ಈಗ ಏನು ಸ್ಪೂನ್ ಹಾಕೋದು ಬೇಡ, ಅದು ಬೇಯಲಿ. ಈಗ ಮುಚ್ಚಿ ಇಡ್ತಾ ಇದ್ದೀನಿ. ಈಗ ತೆಗಿತಾ ಇದ್ದೀನಿ. ಈಗ ಅರ್ಧ ಬೆಂದಿದೆ. ಈಗ ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಮಾಡಿ ಬೇಯಿಸ್ಬೇಕು. ಇದನ್ನು ಚೆನ್ನಾಗಿ ಉಪ್ಪೆಲ್ಲ ಎಳ್ಕೊಳ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಚೆನ್ನಾಗಿ ಪುಂಡಿಗೆ ಎಳ್ಕೊಳ್ತಲ್ಲ ಉಪ್ಪೆಲ್ಲ. ಅರ್ಧ ಬೆಂದೆ, ಇನ್ನು ಸಹ ಬೇಯಬೇಕು. ಒಂದು 10 ನಿಮಿಷ ಬೇಯಬೇಕು. ಇನ್ನು 10 ನಿಮಿಷ ಆಯ್ತು. ತೆಗಿತಾ ಇದ್ದೀನಿ. ಇದು ಚೆನ್ನಾಗಿ ಬೆಂದಿದೆ. ಈ 1/4 ಗಂಟೆ ಬೆಂದರೆ ಸಾಕು. ಪುಂಡಿ ಎಲ್ಲ ಪುಂಡಿ ಹಾಕಿದ ಮೇಲೆ 1/4 ಗಂಟೆ ಬೆಂದರೆ ಸಾಕು. ಪುಂಡಿ ಎಲ್ಲ ಫಸ್ಟಿಗೆ ಬೆಂದಿರುತ್ತೆ. ನಾವು ಗಟ್ಟಿ ಮಾಡ್ತೇವಲ್ಲ, ಆಗ ಚೆನ್ನಾಗಿ ಬೆಂದಿದೆ. ಮಸಾಲವನ್ನೆಲ್ಲ ರುಬ್ಬಿ ತಂದಿದ್ದೀನಿ. ಈಗ ಇದಕ್ಕೆ ಹಾಕ್ತಿದ್ದೀನಿ. ಜಾಸ್ತಿ ತೆಳು ಮಾಡಬಾರ್ದು. ಮಾರ್ವಾಯಿ ಪುಂಡಿ
ಸ್ವಲ್ಪ ನೀರು ಹಾಕ್ತಿದ್ದೀನಿ. ಉಪ್ಪು ಎಲ್ಲ ನೋಡ್ಕೊಂಡು ಹಾಕಬೇಕು. ನಾನು ಉಪ್ಪು ನೋಡ್ಕೊಂಡಿದ್ದೀನಿ, ಸರಿಯಾಗಿದೆ. ಇನ್ನು ಚೆನ್ನಾಗಿ ಕುದಿ ಬರಬೇಕಿದು. ತೆಗಿತಾ ಇದ್ದೀನಿ. ಚೆನ್ನಾಗಿ ಕುದಿ ಬರ್ತಾ ಇದೆ. ಇದು ರೆಡಿಯಾಗಿದೆ. ಇದು ಮರವಾಯಿ ಪುಂಡಿ ರೆಡಿಯಾಗಿದೆ. ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೊತ್ತಂಬರಿ ಸೊಪ್ಪು ಹಾಕಿ. ಮರವಾಯಿ ಪುಂಡಿ ರೆಡಿ ಆಯಿತು. ತುಂಬ ಚೆನ್ನಾಗಿದೆ ಮರವಾಯಿ ಪುಂಡಿ, ರುಚಿಯಾಗಿರುತ್ತೆ. ಅದನ್ನೆಲ್ಲ ಫ್ರೈ ಮಾಡಿ ಹಾಕಬೇಕು ಮಸಾಲವನ್ನೆಲ್ಲ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ.